ಮಂಗಳೂರು ಕಾಸ್ಟ್ರೀಟ್ನ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದ ರಥೋತ್ಸವದ ಅಂಗವಾದ ಬಣ್ಣವೆರಚುವ ಸಂಪ್ರದಾಯ ಭಾನುವಾರ ಸಾಂಪ್ರದಾಯಿಕ ಸಡಗರ ಸಂಭ್ರಮದೊಂದಿಗೆ ನಡೆಯಿತು. ಓಕುಳಿ ಎಂದು ಕರೆಯಲ್ಪಡುವ ಈ ಸಾಂಪ್ರದಾಯಿಕ ಆಚರಣೆಯಲ್ಲಿ ಮಕ್ಕಳು, ಯುವಕರು ಮತ್ತು ಹಿರಿಯರು ಪರಸ್ಪರ ಬಣ್ಣ ಎರಚಿಕೊಳ್ಳುತ್ತಾರೆ. ಇದಕ್ಕೆ ಓಕುಳಿ ಸ್ನಾನ ಎನ್ನುವ ಹೆಸರಿದೆ. ಭಾನುವಾರದಂದು ರಥಬೀದಿ ಇಡೀ ಪರಸ್ಪರ ಬಣ್ಣವೆರಚುವ ಸಂಭ್ರಮದಲ್ಲಿ ಮುಳುಗಿತ್ತು. ಈ ಬಗ್ಗೆ ಅಂಜಲಿ ಹೇಳೋದು ಹೀಗೆ. ಇದನ್ನು ನಮ್ಮದು ದೊಡ್ಡ ತೇರು ನಿನ್ನೆ ಇತ್ತು, ಅದರ ನೆಕ್ಸ್ಟ್ ಡೇ ಹೋಳಿ ಆಚರಿಸಿತು, ಓಕುಳಿ ಅಂತೇಳಿ. ಅದದ್ದು ದೇವರಿಗೆಲ್ಲ ಸ್ನಾನ ಮಾಡಿಸಲಿಕ್ಕೆ ಈವ್ನಿಂಗ್ ಸಂಜೆ. ಮತ್ತೆ ಇಲ್ಲಿ ಮಕ್ಕಳೆಲ್ಲ ಆಡೋದು ಅಂದರೆ ಒಂದು 5-6 ದಿನದ ಒಂದು ಪ್ರೋಗ್ರಾಮ್. ಮತ್ತು ಫಸ್ಟ್ ಡೇ ನಮಗೆ ರಥಾರೋಹಣದಿಂದ ಸ್ಟಾರ್ಟ್ ಆದರೆ 6ನೇ ದಿನ ಅವಭ್ರತೋತ್ಸವ ಅಂದರೆ ಓಕುಳಿಯಲ್ಲಿ ಮುಗಿತದೆ. 5ನೇ ದಿನ ನಮಗೆ ಬ್ರಹ್ಮರಥೋತ್ಸವ, ಅದು ತುಂಬ ಎಂಜಾಯ್ ಆಗ್ತದೆ. ಆದರೆ ಎಲ್ಲರೂ ಕಾಯೋದು ಓಕುಳಿಗಾಗಿ, ಅದು ನಾವು ತುಂಬ ಎಲ್ಲರೂ ಎಂಜಾಯ್ ಮಾಡ್ತೇವೆ. ಬೆಳಿಗ್ಗೆ ಒಂದು 8-8:30 9 ಗಂಟೆ ಸ್ಟಾರ್ಟ್ ಆದರೆ ರಾತ್ರಿ 5 ಗಂಟೆ ತನಕ ಬೆಳಿಗ್ಗೆ 5 ಗಂಟೆಗೆ ಊಟ ಎಲ್ಲ ಮುಗಿದು ಫುಲ್ ಎಂಜಾಯ್ ಮಾಡ್ತೇವೆ. ಈ ದಿನಕ್ಕಾಗಿ ಎಲ್ಲರೂ ಮಕ್ಕಳಿಂದ ಮುದುಕರ ತನಕ ಎಲ್ಲರೂ ಕಾಯ್ತಾ ಇರ್ತಾರೆ. ಲಾಸ್ಟ್ ಡೇ ಒಕ್ಕುಳಿ ಹೇಳಿಕೊಂಡು ನಿನ್ನೆ ದೊಡ್ಡ ತೇರಿತ್ತು, ಅದರ ಮುಂಚೆ ಚಿಕ್ಕ ತೇರು ಅಂತ ಇತ್ತು. ಸೊ ನಾವೆಲ್ಲ ಎಂಜಾಯ್ ಮಾಡ್ತೇವೆ. ನಾವು ಇಡೀ ವರ್ಷ ಕಾಯ್ತಾ ಇರ್ತೇವೆ ತೇರು ಯಾವಾಗ ಬರ್ತದೆ ಹೇಳಿಕೊಂಡು.